ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ತಾನು ತನ್ನ ಆ ಮಟ್ಟಕ್ಕೆ ತಕ್ಕಂತೆ ನಡೆದುಕೊಳ್ಳುವುದು ಆತನ ಜೀವನದ ಸರಳತೆ. ನಾನು ಏನು ಅಲ್ಲವೋ ಅದನ್ನು ತೋರ್ಪಡಿಸುವುದು ಅದು ಡಾಂಬಿಕತನ. ನಾನು ಏನು ನಿಜವಾಗಿ ಇದ್ದೇನೋ, ಏನಾಗಿದ್ದೇನೋ ಅದನ್ನು ತೋರ್ಪಡಿಸುವುದು ಆತನ ಸರಳತೆ ಮತ್ತು ಪ್ರಾಮಾಣಿಕತೆ. ಜೀವನದಲ್ಲಿ ಇದು ನಮಗೆ ಬಹಳ ಮುಖ್ಯ. ಒಬ್ಬನನ್ನು ನಾವು ವಂಚಿಸಬಹುದು, ಆದರೆ ಯಾವ ಮಟ್ಟಕ್ಕೆ? ಒಂದು ದಿನ ನಮ್ಮ ವಂಚನೆ ಅದು ಖಂಡಿತ ಅದು ಬಯಲಿಗೆ ಬಂದೇ ಬರುತ್ತೆ. ಯಾರನ್ನು ಉದ್ದಕ್ಕೆ ವಂಚಿಸಲು ನಮಗೆ ಸಾಧ್ಯವಿಲ್ಲ. ನಾವು ಏನಾಗಿದೆಯೋ ಅದು ಖಂಡಿತವಾಗಿಯೂ ನಾವು ಒಂದಲ್ಲ ಒಂದು ರೀತಿಯಲ್ಲಿ ತೋರ್ಪಡಿಸುತ್ತೇವೆ. ಆದ್ದರಿಂದ ನಮ್ಮ ಸರಳತೆ, ನಮ್ಮ ಜೀವನದಲ್ಲಿ ನಾವೇನು ಎಂಬುದನ್ನು ಒಪ್ಪಿಕೊಂಡು ಅದಕ್ಕೆ ತಕ್ಕಂತೆ ಒಳ್ಳೆಯ ಜೀವನನ ನಡೆಸುವುದೇ ಒಂದು ಸರಳ ವ್ಯಕ್ತಿಯ ಒಳ್ಳೆಯ ಲಕ್ಷಣ. ಇದರ ಬಗ್ಗೆ ದೇವರ ವಾಕ್ಯ ಇವತ್ತು ನಮಗೆ ಏನು ಹೇಳುತ್ತೆ ಕೇಳೋಣ. ಈ ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಜೀವನದಲ್ಲಿ ಸರಳತೆಯಿಂದ ನಡೆದುಕೊಳ್ಳಲು, ಪ್ರಾಮಾಣಿಕ ವ್ಯಕ್ತಿಯಾಗಿ ನಡೆದುಕೊಳ್ಳಲು ಖಂಡಿತ ದೇವರ ಆ ವಾಕ್ಯದ ಶಕ್ತಿಯನ್ನು ಪಡೆಯೋಣ. ಇವತ್ತಿನ ದೇವರ ವಾಕ್ಯ ಸಿರಾಕನ ಗ್ರಂಥದಿಂದ ಆರಿಸಲಾಗಿದೆ. ಅಧ್ಯಾಯ 10 ವಾಕ್ಯ 26ರಿಂದ 31. ನಿನ್ನ ಉದ್ಯೋಗದಲ್ಲಿ ಅತೀವ ಜಾಣತನ ತೋರಿಸಬೇಡ. ಇಕ್ಕಟ್ಟಿಗೊಳಗಾದಾಗ ಆಷಾಢಭೂತಿ ಆಗಬೇಡ. ಹೊಟ್ಟೆಗಿಲ್ಲದ ಡಾಂಬಿಕನಿಗಿಂತಲೂ ದುಡಿದುಣ್ಣುವ ಗೃಹಸ್ಥನೇ ಮೇಲು. ಮಗನೇ, ನಿನ್ನ ಸ್ವಾಭಿಮಾನದ ಬಗ್ಗೆ ನಮ್ರತೆ ಇರಲಿ. ಸ್ವಾಭಿಮಾನ ನಿನ್ನ ಘನತೆಗೆ ತಕ್ಕಂತೆ ಅನುಗುಣವಾಗಿರಲಿ. ತನ್ನ ಆತ್ಮದ ವಿರುದ್ಧ ಪಾಪ ಮಾಡುವವರನ್ನು ನೀತಿವಂತನೆಂದು ಹೇಳುವರೇ? ತನ್ನ ಬಾಳನ್ನು ಅವಮಾನಪಡಿಸಿ ಕೊಳ್ಳುವವರನ್ನು ಯಾರಾದರೂ ಗೌರವಿಸುವರೇ? ಬಡವನಿಗೆ ಅವನ ಜ್ಞಾನದಿಂದಲೇ ಗೌರವ, ಸಿರಿವಂತನಿಗೆ ಆತನ ಸಿರಿಯಿಂದಲೇ ಸನ್ಮಾನ. ಬಡತನದಲ್ಲಿ ಒಬ್ಬ ಸನ್ಮಾನ ಪಾತ್ರನಾದರೆ ಸಿರಿ ಬಂದಾಗ ಇನ್ನೆಷ್ಟಾದಾನು? ಐಶ್ವರ್ಯದಲ್ಲಿ ಮಾನಗೆಟ್ಟವನು ಬಡತನ ಬಂದಾಗ ಇದೆಷ್ಟಾದಾನು? ದೇವರ ವಾಕ್ಯವಿದು. ಈ ವಾಕ್ಯವನ್ನು ಸ್ವಲ್ಪ ಧ್ಯಾನಿಸೋಣ. ನಿನ್ನ ಉದ್ಯೋಗದಲ್ಲಿ ಅತೀವ ಜಾಣತನ ತೋರಿಸಬೇಡ. ಸಹೋದರ ಸಹೋದರಿಯರೇ, ಅನೇಕ ಬಾರಿ ನಮ್ಮ ಜೀವನದಲ್ಲಿ ಕೆಲ ವ್ಯಕ್ತಿಗಳನ್ನು ನಾವು ನೋಡಿದ್ದೇವೆ. ತಮ್ಮ ಜ್ಞಾನ ಅಲ್ಪವಾದರೂ ತಾವು ಮಹಾಜ್ಞಾನಿಗಳಂತೆ ವರ್ತಿಸುತ್ತಾರೆ. ಎಲ್ಲವನ್ನು ಬಲ್ಲವರೆಂಬ ಬಗ್ಗೆ ಆ ರೀತಿ ಅವರು ತಮ್ಮನ್ನು ತೋರ್ಪಡಿಸಿಕೊಳ್ತಾರೆ. ನಾನೆಲ್ಲ ಬಲ್ಲವನು,
ಎಲ್ಲ ಜ್ಞಾನ ನನಗಿದೆ, ಎಲ್ಲವನ್ನು ಮಾಡಲಿಕ್ಕೆ ನನಗೆ ಶಕ್ತಿ ಇದೆ, ನಾನೆಲ್ಲವನ್ನು ಅರಿತವನು, ಇಂಥ ಒಂದು ಪೊಳ್ಳುತನ ಒಳಗೆ ಅಂಥ ಜ್ಞಾನ ನಿಜವಾಗಿಯೂ ಆತನಿಗೆ ಇಲ್ಲ. ಪರಿಸ್ಥಿತಿಯ ಅರಿವು ಆತನಿಗೆ ಸರಿಯಾಗಿ ಇಲ್ಲ. ತನ್ನನ್ನು ತಾನೇ ಏನು ಅಂತ ಆತನು ಅರ್ಥ ಮಾಡಿಕೊಂಡಿಲ್ಲ. ಆದರೂ ತಾನು ದೊಡ್ಡ ಮಹಾಜ್ಞಾನಿ, ತಾನು ಎಲ್ಲವನ್ನು ತಿಳಿದವನು, ತಾನು ಎಲ್ಲವನ್ನೂ ಬಲ್ಲವನು, ಎಲ್ಲ ಪರಿಸ್ಥಿತಿಯಲ್ಲಿ ಏನು ಮಾಡಬಲ್ಲವನು, ಇಂತಹ ಒಂದು ರೀತಿಯ ಯೋಚನೆಗಳನ್ನು ಆತ ತನ್ನಲ್ಲಿ ಹೊಂದಿಕೊಳ್ಳುತ್ತಾನೆ. ಇದರ ಮೂಲಕ ತಾನು ಏನು ಅಲ್ಲವೋ ಅದನ್ನು ಆತನು ತೋರ್ಪಡಿಸುತ್ತಾನೆ. ಇದು ಆತನ ಡಾಂಬಿಕತನ, ಆಡಂಬರ. ಇದು ತೋರ್ಪಡಿಕೆ ಮಾತ್ರ, ನಿಜವಾದ ತಿರುಳು ಅದರಲ್ಲಿಲ್ಲ. ಒಂದು ಬೆಲೂನನ್ನು ನಾವು ನೋಡುತ್ತೇವೆ. ಈ ಬೆಲೂನು ಎತ್ತರಕ್ಕೆ ಹಾರುತ್ತೆ, ಆದರೆ ಆ ಬೆಲೂನಿನಲ್ಲಿ ಏನಿದೆ? ಕೇವಲ ಗಾಳಿಯಷ್ಟೇ. ಒಂದೇ ಒಂದು ಸೂಜಿಯನ್ನು ಚುಚ್ಚಿದರೂ ಆ ಬೆಲೂನು ಒಡೆದು ಹೋಗುತ್ತದೆ. ಅಂದರೆ ನೋಡಲು ಚೆಂದವಿದೆ, ದೊಡ್ಡವಾಗಿ ಊದಿದೆ, ಅಂದ ಕಾಣುತ್ತದೆ, ಆದರೆ ಅದರಲ್ಲಿ ಒಳಗೆ ಏನೂ ಇಲ್ಲ, ಬರೀ ಗಾಳಿಯಷ್ಟೇ. ಒಂದೇ ಒಂದು ಸೂಜಿಯ ಆ ಒಂದು ಚುಚ್ಚುವಿಕೆಗೆ ಅದು ನಿರ್ನಾಮವಾಗಿ ಬಿಡುತ್ತೆ. ಇದು ಮನುಷ್ಯರ ಜೀವನ. ಯಾರು ನಾವು ಜೀವನದಲ್ಲಿ ನಮ್ಮ ನಿಜ ರೂಪವನ್ನು ತೋರಿಸುವುದಿಲ್ಲವೋ, ಯಾರು ನಾವು ನಿಜವಾಗಿ ನಮ್ಮ ವ್ಯಕ್ತಿತ್ವವನ್ನು ಆ ಒಂದು ಸರಳತೆಯಿಂದ ಸ್ವೀಕರಿಸದೆ ನಾವು ದೊಡ್ಡವರಿಂದ ತೋರ್ಪಡಿಸುತ್ತೇವೆ, ತೋರ್ಪಡಿಕೆ ಜೀವನಕ್ಕೆ ಒಳಗಾಗುತ್ತೇವೆ, ಇತರರ ಮುಂದೆ ನಾವು ದೊಡ್ಡ ವ್ಯಕ್ತಿ ಎಂಬುದನ್ನು ಪ್ರತಿಪಾದಿಸುತ್ತೇವೆ. ಇಂತಹ ಒಂದು ರೀತಿಯ ಪೊಳ್ಳುತನ, ಕೇವಲ ಒಂದು ರೀತಿಯ ಒಂದು ಟೀಕೆ ಅಥವಾ ಏನಾದರೂ ಒಂದು ರೀತಿಯ ಸೂಜಿ, ಚಿಕ್ಕ ಸೂಜಿ ಆ ಬೆಲೂನನ್ನು ಒಡೆದಂತೆ ನಮ್ಮನ್ನು ಒಡೆದು ಬಿಡುತ್ತೆ. ಆದ್ದರಿಂದ ಜಾಗರೂಕರಾಗಿರಬೇಕು. ಸಹೋದರ ಸಹೋದರರೇ, ಜೀವನದಲ್ಲಿ ನಾವೇನು ಅಲ್ಲ ಅದನ್ನು ನಾವು ಅಂತ ತೋರ್ಪಡಿಸುವುದು ಬೇಡ. ಜೀವನದಲ್ಲಿ ನಾವೇನು ಅದನ್ನು ಅರಿತು ಅದರಂತೆ ನಾವು ನಡೆಯೋಣ. ಯೇಸು ಕ್ರಿಸ್ತರು ಇಂತಹ ಬೋಧನೆಯನ್ನೇ ಮಾಡಿದರು. ಡಾಂಬಿಕತನ ಪ್ರದರ್ಶಿಸುತ್ತಿದ್ದ ಆ ಫರಿಸಾಯರು, ಶಾಸ್ತ್ರಜ್ಞರು ತಾವು ದೊಡ್ಡ ಎಲ್ಲ ಶಾಸ್ತ್ರವನ್ನು ಬಲ್ಲವರಂತೆ ವರ್ತಿಸುತ್ತಿದ್ದರು. ಅವರು ಎಲ್ಲವನ್ನು ಅರಿತವರು, ತಾವೇನನ್ನು ಮಾಡಬಹುದು, ಎಲ್ಲ ರೀತಿಯ ಜ್ಞಾನ ತಮಗೆ ಇದೆ ಎಂಬಂತೆ ವರ್ತಿಸುತ್ತಾ ಇಂತಹವರನ್ನು ಯೇಸು ಕ್ರಿಸ್ತರು ಖಂಡಿಸಿದರು. ಕಠಿಣ ವಾಕ್ಯಗಳಲ್ಲಿ ಖಂಡಿಸಿದರು. ನೀವೊಂದು ಸಮಾಧಿಯಂತೆ, ಒಳಗೆ ಎಲ್ಲ ಎಂದು ಕೊಳೆತು ಹೋದ ಒಂದು ದೇಹ, ಆದರೆ ಹೊರಗೆ ಒಳ್ಳೆ ಬಣ್ಣ ಬಳಿದ ಸಮಾಧಿಗಳು. ಇದು ಕಪಟತನ. ಯೇಸು ಕ್ರಿಸ್ತರವರನ್ನು ಖಡಕ್ಕಾಗಿ ಖಂಡಿಸಿದರು. ಇಂಥ ವ್ಯಕ್ತಿತ್ವನ ಅಗತ್ಯ ಇಲ್ಲ. ಪ್ರಾಮಾಣಿಕರಾಗಿ ಅಂತ ದೇವರು ಯೇಸು ಕ್ರಿಸ್ತರು ಹೇಳಿದರು. ಸಹೋದರ ಸಹೋದರರೇ, ಇದು ನಮ್ಮ ಜೀವನಕ್ಕೂ ಖಂಡಿತವಾಗಿ ಅನ್ವಯವಾಗುತ್ತದೆ. ನಾವೇನು ಅಂತ ತಿಳಿದುಕೊಳ್ಳೋಣ. ನಮ್ಮ ಜೀವನದಲ್ಲಿ ನಮ್ಮ ಒಳ್ಳೆಯತನವೇನು, ಕೆಡುಕುತನವೇನು, ನನ್ನಲ್ಲಿರುವ ಒಳ್ಳೆಯ ವಿಷಯಗಳೇನು ಅಥವಾ ನನ್ನಲ್ಲಿರುವ ದೌರ್ಬಲ್ಯಗಳನ್ನು ಅದನ್ನು ತಿಳಿದುಕೊಳ್ಳೋಣ. ಎಲ್ಲಿ ದೌರ್ಬಲ್ಯವಿದೆ ಅದನ್ನು ನಾವು ತಿದ್ದಿಕೊಂಡು ನಾವು ಸರಿಪಡಿಸಿಕೊಳ್ಳೋಣ. ನಮ್ಮ ವ್ಯಕ್ತಿತ್ವವನ್ನು ಬೆಳೆಸೋಣ. ಅದು ಬಹಳ ಮುಖ್ಯ. ಬರೀ ತೋರ್ಪಡಿಕೆಯ ಜೀವನ ನಮಗೆ ವ್ಯರ್ಥ. ಅದು ನಮ್ಮನ್ನೇ ನಾವು ಮೋಸ ಮಾಡಿದಂತೆ, ಏನು ಪ್ರಯೋಜನವಾಗಲ್ಲ. ಆದ್ದರಿಂದ ಎಲ್ಲೂ ನಮಗೆ ಪ್ರಾಮಾಣಿಕತೆ ಜೀವನವಿದೆ, ಅಲ್ಲಿ ನಮಗೆ ಗೌರವವಿದೆ. ಯಾರು ನಿಜವಾದ ತನ್ನ ಜೀವನದಲ್ಲಿ ಆತನಲ್ಲಿ ಏನಿಲ್ಲ, ಬರೀ ತೋರ್ಪಡಿಕೆ ಜೀವನವನ್ನು ಜೀವಿಸ್ತಾನೆ, ಅಂಥವನಿಗೆ ಗೌರವ ಸಲ್ಲಲ್ಲ. ಗೌರವ ಯಾರು ನೀಡಿದದು ಅಲ್ಪ ಕಾಲಕ್ಕೆ,
ರಾಜಕಾರಣಿಗಳ ಬದುಕನ್ನು ನಾವು ನೋಡಿದ್ದೇವೆ. ರಾಜಕಾರಣಿಗಳು ತಾವು ಅಧಿಕಾರದಲ್ಲಿದ್ದಾಗ ಅವರು ಗೌರವಿಸಲ್ಪಡುತ್ತಾರೆ, ಯಾಕೆಂದರೆ ಅವರಲ್ಲಿ ಅಧಿಕಾರವಿದೆ. ಆದರೆ ಅವರ ನಿಜ ಜೀವನ ಏನು, ಎಂಥ ವ್ಯಕ್ತಿಗಳು ಅವರು, ಅವರ ಅಧಿಕಾರ ಕಳಕೊಂಡಾಗ ಮಾತ್ರ ಅದು ತಿಳಿಯುತ್ತೆ. ಆ ಸಂದರ್ಭದಲ್ಲಿ ಅವರು ಜೀವಿಸುವಂತಹ ಜೀವನ ಅದು ನಿಜವಾದ ಜೀವನ, ಅವ್ರ ನಿಜವಾದ ವ್ಯಕ್ತಿತ್ವ ಅಲ್ಲಿ ಬೆಳಕಿಗೆ ಬರುತ್ತೆ. ಆವಾಗ ಅವರಿಗೆ ಗೌರವ ಸಿಗಲ್ಲ, ಇದ್ದ ಗೌರವವನ್ನು ಕಳೆದುಕೊಳ್ಳುತ್ತಾರೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ, ದೇವರ ಮುಂದೆ ನಾವೆಲ್ಲರೂ ಗೌರವಸ್ಥರಾಗಬೇಕು, ಡಾಂಬಿಕತನ ಇರಬಾರದು. ಇಕ್ಕಟ್ಟಿಗೊಳಗಾದಾಗ ಆಷಾಢಭೂತಿ ಆಗಬೇಡ. ನೀನೆಲ್ಲೋ ಇಕ್ಕಟ್ಟಿಗೆ ಆಗಿದ್ಯಾ, ಆಷಾಢಭೂತಿ ಆಗಬೇಡ, ತೋರಿಸ್ಪಡಿಸಬೇಡ. ಏನು ಆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಯಾರ ಸಹಾಯ ನೀನು ಪಡೆಯಬೇಕು ಅವರ ಬಳಿಗೆ ಹೋಗು, ವಿನಮ್ರನಾಗು. ಇಕ್ಕಟ್ಟಿನಲ್ಲಿ ಇದ್ದವನು ನನಗೇನಾಗಿಲ್ಲ ಅಂತ ತೋರ್ಪಡಿಸಿಕೊಂಡು ಆ ಇಕ್ಕಟ್ಟಿನಲ್ಲಿ ಸಿಲುಕಿ ಒದ್ದಾಡಿ ಸಾಯುವುದಕ್ಕಿಂತ ನೀನು ನಿನ್ನ ನಿಜವಾದವನ್ನು ಇತರಿಗೆ ತೋರಿಸಿ ಇತರ ಸಹಾಯ ಪಡ್ಕೊಂಡು ಒಳ್ಳೆಯ ವ್ಯಕ್ತಿಯಾಗಿ ನೀನು ಬೆಳೆಯುವುದು ಬಹಳ ಮುಖ್ಯ ಸಹೋದರ ಸಹೋದರಿಯರೇ, ಇದು ಬಹಳ ಮುಖ್ಯ. ಆದ್ದರಿಂದ ತೋರ್ಪಡಿಕೆ ಜೀವನಕ್ಕೆ ನಾವು ಖಂಡಿತವಾಗಿ ವಿದಾಯ ಕೋರೋಣ. ಹೊಟ್ಟೆಗಿಲ್ಲದ ಡಾಂಬಿಕನಾಗಿಂತಲೂ ದುಡಿದುಣ್ಣುವ ಗೃಹಸ್ಥನೇ ಮೇಲು. ಹೊಟ್ಟೆಗಿಲ್ಲದ ಡಾಂಬಿಕ ಅಂದರೆ ಉಣ್ಣಲು ಆತನಿಗೆ ಅನ್ನವಿಲ್ಲ, ಆದರೆ ದೊಡ್ಡ ಒಳ್ಳೆಯ ಬಟ್ಟೆಯನ್ನು ಉಡುತ್ತಾನೆ, ತೋರ್ಪಡಿಸುತ್ತಾನೆ, ತನ್ನಲ್ಲಿ ಎಲ್ಲವೂ ಇದೆ, ತಾನು ದೊಡ್ಡ ಶ್ರೀಮಂತ, ನನ್ನಲ್ಲಿ ಬೇಕಾದ ಎಲ್ಲವಿದೆ, ದೊಡ್ಡ ವ್ಯಕ್ತಿ ಅಂತ ತೋರ್ಪಡಿಸುತ್ತಾನೆ ಅಷ್ಟೇ. ಉಣ್ಣಲು ಗತಿ ಇಲ್ಲ ಈ ವ್ಯಕ್ತಿಗೆ, ಬರೀ ತೋರ್ಪಡಿಕೆಯ ಜೀವನ, ಕಪಟತನ. ಇದು ದೇವರಿಗೆ ಮೆಚ್ಚಲ್ಲ, ದೇವರಿಗೆ ಮೆಚ್ಚಲ್ಲ. ಆದ್ದರಿಂದ ದೇವರ ವಾಕ್ಯ ಹೇಳ್ತೇವೆ, ಹೊಟ್ಟೆಗಿಲ್ಲದ, ಆತನ ಹೊಟ್ಟೆಗಿಲ್ಲ, ಊಟ ಮಾಡುವ ಗತಿ ಇಲ್ಲ, ಜೀವನ ನಡೆಸುವ ಶಕ್ತಿ ಇಲ್ಲ ಒಳಗಿಂದೊಳಗೆ. ಆದರೆ ಡಾಂಬಿಕನು, ಅವನು ತೋರ್ಪಡಿಸ್ತಾನೆ. ಆ ಡೋಲು ಹೊಡೆಯುತ್ತೆ ನೋಡಿ, ಒಳಗೇನಿಲ್ಲ, ಡುಮ್ ಡುಮ್ ಅಂತ ಶಬ್ದ ಮಾಡುತ್ತೆ ಅಷ್ಟೇ, ಒಳಗೆ ಟೊಳ್ಳು. ಇದು ಡಾಂಬಿಕತನ, ಆ ಪೊಳ್ಳುತನ. ಇಂಥ ಒಂದು ರೀತಿಯ ವ್ಯಕ್ತಿಗಳು ನಾವು ಯಾವ ರೀತಿ ಬದುಕುತ್ತೇವೆ, ನಮ್ಮ ಜೀವನದಲ್ಲಿ ಎಲ್ಲ ಸರ್ವನಾಶ. ನಾನು ಹೇಳಿದ್ದೆ ನಿಮಗೆ, ಆ ಬೆಲೂನು ಚುಚ್ಚಿದಾಗ ಆ ಬೆಲೂನೇ ಸರ್ವನಾಶ ಹೇಗಾಗುತ್ತದೋ ಅದೇ ರೀತಿ ನಮ್ಮ ಜೀವನ. ನಾವು ಡಾಂಬಿಕರಾಗಿ ಬದುಕಿದರೆ ಏನೋ ಒಂದು ಜೀವನದಲ್ಲಿ ಎಲ್ಲೋ ಏನಾಯಿತು, ಒಂದು ಚಿಕ್ಕ ಘಟನೆ, ಒಂದು ಚಿಕ್ಕ ವಿಷಯ ನಮ್ಮ ಜೀವನವನ್ನು ನುಚ್ಚು ನೂರು ಮಾಡಿಬಿಡ್ಬೋದು. ನಮ್ಮ ಜೀವನ ಸರ್ವನಾಶ ಆಗ್ಬೋದು, ಖಂಡಿತ, ಅನುಮಾನವೇ ಇಲ್ಲ. ಆದ್ದರಿಂದ ಜಾಗರೂಕರಾಗಿರಬೇಕು ನಾವು. ಆ ದುಡಿದುಣ್ಣುವ ಗೃಹಸ್ಥ ಇದ್ದಾನೆ, ದಿನ ಹೊಲಕ್ಕೆ ಹೋಗುತ್ತಾನೆ, ದುಡಿಯುತ್ತಾನೆ, ಅಲ್ಲಿ ಏನು ಬೆಳೆ ಬರುತ್ತೆ ಅದನ್ನು ತಂದು ತಿನ್ನುತ್ತಾನೆ, ಮಾರಿಗೆ ಬಂದನ್ನು ತಗೊಳ್ತಾನೆ. ಆತನ ಜೀವನಕ್ಕೆ ತೃಪ್ತಿ ಇದೆ, ಯಾಕೆಂದರೆ ದಿನ ಅವನು ಹೊಲಕ್ಕೆ ಹೋಗುತ್ತಾನೆ, ದುಡಿಯುತ್ತಾನೆ, ದುಡಿದ ಮೇಲೆ ಫಲ ಸಿಗುತ್ತೆ, ಆ ಫಲದಿಂದ ಆತನ ತೃಪ್ತಿ ಪಟ್ಟುಕೊಳ್ತಾನೆ. ಆದರೆ ಇನ್ನೊಬ್ಬನು ಆ ರೀತಿ ಅಲ್ಲ, ತಾನು ದೊಡ್ಡ ಮನುಷ್ಯ ಅಂತ ತೋರಿಸಿಕೊಂಡು ದುಡಿಯುವುದಿಲ್ಲ. ಯಾರ್ಯಾರದು ಪಡ್ಕೊಂಡದ್ದು ತಾನು ಹಾಕ್ಕೊಂಡು ಅದನ್ನು ತೋರ್ಪಡಿಸಿಕೊಂಡು ತಾನು ದೊಡ್ಡ ವ್ಯಕ್ತಿಯಂತೆ ತೋರಿಸಿಕೊಳ್ತಾನೆ ಹೊರತು ಇವನ ಜೀವನಕ್ಕೆ ಒಂದು ಬೆಲೆಯೇ ಇಲ್ಲ, ಆ ಜೀವನಕ್ಕೆ ಭಾರವೇ ಇಲ್ಲ. ಬರೀ ಹಾರಿಕೊಂಡು ಹೋಗುವಂಥ ಜೀವನ ಅದು ವ್ಯರ್ಥ, ದೇವರ ವಾಕ್ಯ ಹೇಳುತ್ತೆ. ಆದ್ದರಿಂದ ಏನು ಮೇಲು ಏನು ಕೇಳ್ತಾ ತಿಳಿದು ಅದರಂತೆ ಜೀವಿಸು. ಮುಂದೆ ಹೇಳುತ್ತೆ ದೇವರ ವಾಕ್ಯ, ಸ್ವಾಭಿಮಾನ ನಿನ್ನ ಘನತೆಗೆ ಅನುಗುಣವಾಗಲಿ. ಹಲವಾರು ನಮ್ಮ ಜನರಿಗೆ ನಮಗೆ ಸ್ವಾಭಿಮಾನತೆ ಇದೆ. ಸ್ವಾಭಿಮಾನ ಅಂದರೆ ನಾನು ಯಾರಿಗೂ ಬಗ್ಗಲ್ಲ, ನನ್ನ ಕಾಲ ಮೇಲೆ ನಿಂತುಕೊಳ್ತೀನಿ, ನನ್ನ ಜೀವನ ನಾನು ನಡೆಸ್ತೀನಿ, ನನಗೆ ಯಾರ ಆಧಾರ ಬೇಕಾಗಿಲ್ಲ, ನಾನು ಸ್ವಾಭಿಮಾನಿ, ಇತರ ಮಂದಿ ತಲೆ ತಗ್ಗಿಸಲು ನನಗೆ ಆಗಲ್ಲ,
ನಾನು ಸಿದ್ಧನಿಲ್ಲ. ಇದು ಒಂದು ರೀತಿಯ ನಾವು ಹೇಳ್ತಾರೆ ಸ್ವಾಭಿಮಾನ. ಸಹೋದರ ಸಹೋದರಿಯರೇ, ಸ್ವಾಭಿಮಾನ ಇರಬೇಕು, ಖಂಡಿತವಾಗಿಯೂ ಬಹಳ ಮುಖ್ಯ. ನಾವು ವ್ಯಕ್ತಿಗಳು, ನಾವು ಮನುಷ್ಯರು, ನಾವು ದುಡಿತೇವೆ, ನಾವು ಸ್ವಾಭಿಮಾನಿಗಳಾಗಿರಬೇಕು. ಸ್ವಾಭಿಮಾನ ಆಗಬೇಕಂದ್ರೆ ನಂತರ ಅವಲಂಬಿಕೆ ಇರಬೇಕು. ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿರಬಾರದು. ಯಾವಾತನು ಇನ್ನೊಬ್ಬರ ಮೇಲೆ ಅವಲಂಬಿತನಾಗುತ್ತಾನೆ ಆತನ ಜೀವನದಲ್ಲಿ ಆ ಸ್ವಂತಿಕೆ ಇಲ್ಲ. ತಾನು ಏನು ಮಾಡಬೇಕೋ ಅದರ ಬಗ್ಗೆ ನಿರ್ಧಾರವಿಲ್ಲ. ಆತನು ಇತರರಲ್ಲಿ ಅದನ್ನು ಕಂಡುಕೊಳ್ಳುತ್ತಾನೆ, ತನ್ನಲ್ಲಿ ಏನೂ ಇಲ್ಲ. ಇದು ಪೊಳ್ಳುತನ. ಆದ್ದರಿಂದ ನಾವು ಸ್ವಾಭಿಮಾನಿಗಳಾಗಿರಬೇಕು. ಎಷ್ಟರ ಮಟ್ಟಿಗೆ, ಎಷ್ಟು ನಮಗೆ ಸಾಧ್ಯ ಅಷ್ಟು. ಸಹೋದರ ಸಹೋದರರೇ, 5 ಅಡಿ ಉದ್ದ ಇದ್ದವನು ನಾನು 6 ಅಡಿ ಇದ್ದೇನಂತ ಹೇಳಲಿಕ್ಕೂ ಆಗುತ್ತೆ? ಖಂಡಿತ ಆಗಲ್ಲ. ನನ್ನ ಉದ್ದ 5 ಅಡಿ ಅಷ್ಟೇ. ಮತ್ತು ನಾನೆಲ್ಲಾದರೂ ಹೈ ಹೀಲ್ಡ್ ಶೂಸ್ ಅದನ್ನು ಹಾಕಿ ಬೇರೆ ರೀತಿಯಲ್ಲಿ ನನ್ನ ಎತ್ತರವನ್ನು ಒಂದು ಕಡೆಗೆ ತೋರಿಸ್ಕೊಳ್ಬೋದು. ಆದರೆ ಅದು ವಂಚನೆ, ಅದು ಬಹುಕಾಲ ಉಳಿಯುವುದಿಲ್ಲ. ಅದು ಕೇವಲ ಅಲ್ಪ ಅವಧಿಗೆ ನಂತರದ್ದು ಬೆಳಕಿಗೆ ಬರುತ್ತೆ. ನಮ್ಮ ಸ್ವಾಭಿಮಾನ ಉಡುಗಿ ಹೋಗುತ್ತೆ, ನಾವು ನೆಲ ಸಮವಾಗುತ್ತೀವಿ. ಈ ಸತ್ಯವನ್ನು ನಮಗೆ ದೇವರ ವಾಕ್ಯ ನಾವು ತಿಳಿದುಕೊಳ್ಬೇಕು. ಇದೇ ದೇವರ ವಾಕ್ಯ ನಮಗೆ ಇವತ್ತು ಹೇಳುತ್ತೆ, ನೀನು ನಿನ್ನ ಸ್ವಾಭಿಮಾನ ನಿನ್ನ ಗಣತಿಗೆ ತಕ್ಕ ಅನುಗುಣವಾಗಿರಲಿ. 5 ಅಡಿ ಉದ್ದದ ನನ್ನ ಜೀವ, ಆ 5 ಅಡಿ ಉದ್ದಕ್ಕೆ ತಕ್ಕಂತೆ ನಾನು ನಡೆದುಕೊಳ್ಬೇಕು. 7 ಅಡಿ ಇದ್ದ ವ್ಯಕ್ತಿಯಂತೆ ನಾನು ನಡ್ಕೊಳ್ಳಲು ಸಾಧ್ಯವಿಲ್ಲ. ಇದು ಕಪಟತನ. ನಾವು ವಾಸ್ತವಿಕತೆ ನಾವು ಅರಿತುಕೊಳ್ಬೇಕು. ಆ ವಾಸ್ತವಿಕತೆ ಅದನ್ನು ಅರಿತುಕೊಂಡು ಜೀವಿಸಿದರೆ ಮನುಷ್ಯ ಅಲ್ಲಿ ಒಂದು ಸ್ವಾಭಿಮಾನ ಇದೆ. ಯೇಸು ಕ್ರಿಸ್ತರು ದೇವರ ಪುತ್ರನಾಗಿದ್ದರು, ಆದರೆ ತನ್ನ ಜೀವನದ ಆ ವಾಸ್ತವಿಕ ಸ್ಥಿತಿಯಲ್ಲಿ ತಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅವರು ನಡ್ಕೊಳ್ತಾರೆ. ನಾವು ನೋಡಿದ್ದೇವೆ, ಮೇರಿ ಮತ್ತು ಯೋಸೇಫರು ಮಗುವನ್ನು ಕರೆದುಕೊಂಡು ಯೆರೂಸಲೇಮಿಗೆ ಹೊರಟರು. ಅಲ್ಲಿಂದ ಹಿಂತಿರುಗಿ ಬರುವಾಗ ತಮ್ಮ ಮಗನು ತಪ್ಪಿ ಹೋಗಿದ್ದಾನೆ ಎಂದು ಅವರಿಗೆ ಅರಿವಾಯಿತು. ಆ ಗಳಿಗೆಯಲ್ಲೇ ಅವರು ಅಲ್ಲಿ ನಿಂತು ಪುನಃ ಅಲ್ಲಿಂದ ಯೆರೂಸಲೇಮಿಗೆ ಹಿಂತಿರುಗಿದರು. ಅಲ್ಲಿ ಹೋಗಿ ಆ ದೇವಾಲಯದಲ್ಲಿ ಅವರು ಹುಡುಕುವಾಗ ಯೇಸು ಕ್ರಿಸ್ತರು ಶಾಸ್ತ್ರಜ್ಞರೊಂದಿಗೆ ಫರಿಸಾಯರೊಂದಿಗೆ ಪ್ರಶ್ನೆಗಳನ್ನು ಹಾಕಿ ದೇವರ ಶಾಸ್ತ್ರದ ಬಗ್ಗೆ ಚರ್ಚಿಸುತ್ತಿದ್ದರು. ಸಹೋದರ ಸಹೋದರರೇ, ಏನು ನೋಡಿ, ಆ ಯೇಸು ಕ್ರಿಸ್ತರು ಆ ಒಂದು ಸಂದರ್ಭದಲ್ಲಿ ತನ್ನ ವ್ಯಕ್ತಿತ್ವವನ್ನು ತಕ್ಕಂತೆ ಬಳಸಿಕೊಳ್ತಾರೆ. ಆತನಲ್ಲಿ ಒಂದು ದೈವತ್ವವಿದ್ದರ ತೋರ್ಪಡಿಸುವುದಿಲ್ಲ. ಒಬ್ಬ ಸಾಮಾನ್ಯ ಹುಡುಗನಾಗಿ ಅವರು ಆ ಪ್ರಶ್ನೆಗಳನ್ನು ಕೇಳ್ತಾರೆ. ಇದು ಅವರ ವ್ಯಕ್ತಿತ್ವದ ಶ್ರೇಷ್ಠತೆ. ಇದುವೇ ನಾವು ಮಾಡಬೇಕಾದದ್ದು. ನಾವು ಒಬ್ಬ ವ್ಯಕ್ತಿ ಆದ ನಾನೊಬ್ಬ ರೈತನಾಗಿದ್ದರೆ ರೈತನಂತಲೇ ನಾವು ಒಪ್ಕೊಳ್ಬೇಕು. ಇದು ಸ್ವಾಭಿಮಾನ. ನಾನು ಒಬ್ಬ ಗುಮಾಸ್ತನಾಗಿ ಕೆಲಸ ಮಾಡ್ತೇನೆ, ನಾನು ಗುಮಾಸ್ತನಾಗಿ ಕೆಲಸ ಮಾಡ್ತೇನೆ, ಅದನ್ನು ಒಪ್ಪಿಕೊಳ್ಬೇಕು. ಅದರಲ್ಲಿ ಆತನ ಶ್ರೇಷ್ಠತೆ ಇದೆ. ಬದಲಾಗಿ ತಾನೊಬ್ಬ ಆಫೀಸರ್ ಅಂತ ಹೇಳ್ತಾನೆ, ಅವನು ನಿಜವಾದ ಆಫೀಸರ್ ಅಲ್ಲ, ಬರೀ ಅವನೊಬ್ಬ ಕ್ಲರ್ಕ್ ಅಥವಾ ಅಟೆಂಡರ್ ಅಂತ ಅವನು ಆ ತಪ್ಪು ಮಾಹಿತಿ ನೀಡೋಕೆ ಆಗಲ್ಲ. ನಾವು ಏನಾಗಿದ್ದೇವೆ ಅದೇ ನಮ್ಮ ಶ್ರೇಷ್ಠತನ. ಇದನ್ನು ಒಪ್ಪಿಕೊಳ್ಳೋಣ ಸಹೋದರ ಸಹೋದರರೇ. ನಾವು ದೊಡ್ಡೆಲ್ಲವನ್ನು ಅರಿತವರು ಸ್ವಾಭಿಮಾನಿಗಳಾಗಿ ನಾವು ನಮ್ಮಷ್ಟಾಗಿ ಜೀವನ ಮಾಡಲಿಕ್ಕೆ ಆಗುತ್ತೆ. ನಾವು ಅಂಥ ಒಂದು ಅಹಂಕಾರಕ್ಕೆ ಒಳಗಾಗುವುದು ಬೇಡ. ಅಹಂಕಾರ ವ್ಯರ್ಥ. ಈ ಜೀವನದಲ್ಲಿ ಬೇಕು ನಮ್ಮ ಒಳ್ಳೆಯ ರೀತಿಯ ಪ್ರಾಮಾಣಿಕ ವ್ಯಕ್ತಿತ್ವ, ಅದು ಬಹಳ ಮುಖ್ಯ. ಆದ್ದರಿಂದ ಇದರ ಬಗ್ಗೆ ನಾವು ಅರಿಯೋಣ. ಖಂಡಿತವಾಗಿ ಸ್ವಾಭಿಮಾನಿಗಳಿಗೆ ಬದುಕೋಣ. ತನ್ನ ಆತ್ಮದ ವಿರುದ್ಧ ಪಾಪ ಮಾಡುವ ನೀತಿವಂತ ಹೇಳುವರೆ ಅಥವಾ ತನ್ನ ಬಾಳನ್ನು ಅವಮಾನಪಡಿಸಿಕೊಳ್ಳುವನು ಯಾರಾದರೂ ಗೌರವಿಸುವರೆ? ಸಹೋದರ ಸಹೋದರಿ, ನಮಗೊಂದು ಆತ್ಮವಿದೆ.
ಆ ಆತ್ಮ ನಮ್ಮದಾಗಿ ಆತ್ಮ ನಮ್ಮ ಆ ದೇವರು ಕೊಟ್ಟಂತಹ ಆತ್ಮ ಅದು ದೈವತ್ವ ನಮ್ಮಲ್ಲಿ ಇದೆ ಎಂಬ ಒಂದು ಸೂಚನೆ. ಆ ಪಾಪದ ಆತ್ಮದ ವಿರುದ್ಧ ಪಾಪ ಮಾಡುವವನನ್ನು ನೀತಿವಂತ ಅಂತ ಹೇಗೆ ಹೇಳೋದು ಸಾಧ್ಯವಿಲ್ಲ. ಆದ್ದರಿಂದ ಇವತ್ತಿನ ಈ ಸಮಾಜದಲ್ಲಿ ಏನಾಗಿದೆ, ಪಾಪವನ್ನು ನಾವು ನೋಡುತ್ತೇವೆ. ಮನುಷ್ಯರು ತಪ್ಪುಗಳನ್ನು ಮಾಡ್ತಿದ್ದಾರೆ. ಯಾವತ್ತಾಗಿರ್ಬೋದು, ಸರಕಾರ ಮತ್ತು ಸರಕಾರೇತರ ವ್ಯಕ್ತಿಗಳು ಯಾವತ್ತು ಯಾರು ಆಗಿರಬಹುದು. ಈ ಲೋಕದಲ್ಲಿ ಜವಾಬ್ದಾರಿ ಕೊಡಲ್ಪಟ್ಟಿದೆ. ಆದರೆ ಯಾರು ತಮ್ಮನ್ನು ತಾವು ಅರ್ಥ ಮಾಡಿಕೊಳ್ಳುವುದಿಲ್ಲವೋ, ತಮ್ಮಲ್ಲಿರುವ ಆ ತಪ್ಪನ್ನು ಒಪ್ಪಿಕೊಳ್ಳುವುದಿಲ್ಲ, ಬರೀ ನಾನು ನೀತಿವಂತಂತೆ ತೋರ್ಪಡಿಸುತ್ತಾರೆ. ತಮ್ಮ ಜೀವನದಲ್ಲಿ ತಾವು ಮಾಡಿದ ಆ ಪಾಪದ ಬಗ್ಗೆ ಒಂದು ಕಿಂಚಿತ್ತು ಪಶ್ಚಾತ್ತಾಪ ಅವರಲ್ಲಿ ಇಲ್ಲ. ಇಂತಹವರು ಎಷ್ಟು ಶ್ರೇಷ್ಠರು ಆದರು. ದೇವರ ವಾಕ್ಯ ಹೇಳುತ್ತೆ, ಇವರೆಲ್ಲರೂ ಆ ದೇವರಿಂದ ಅವಮಾನಿಸಲ್ಪಡುವರು. ಅಂದರೆ ಅವರಿಗೆ ಪಾಪಕ್ಕೆ ತಕ್ಕಂತೆ ಶಿಕ್ಷೆಯು ಸಿಗುವುದು ಅಷ್ಟೇ. ಆದ್ದರಿಂದ ಇಂಥ ಒಂದು ಹಿರಿತನ ನಮಗೆ ಬೇಡ. ನಮ್ಮ ಜೀವನದಲ್ಲಿ ವಾಸ್ತವಿಕತೆ ಏನು ಅರಿತುಕೊಳ್ಳೋಣ. ನನ್ನ ತೆಂಗಿನ ಮರ ಇದೆ, ಆ ತೆಂಗಿನ ಮರದಲ್ಲಿ ನನಗೆ ಹೋಗಿ ಒಂದು 50-100 ಕಾಯಿಗಳು ವರ್ಷ ಸಿಗುತ್ತವೆ, ಒಪ್ಪಿಕೊಳ್ಳೋಣ, ಅಷ್ಟೇ ಸಿಗುತ್ತೆ, ಒಳ್ಳೆಯದು. ಆದರೆ ನಾನು ಅದರಲ್ಲಿ 200-300 ಕಾಯಿಗಳು ಸಿಗುತ್ತೆ ಅಂತ ಹೇಳಿದರೆ ಅದು ಸರಿಯಾಗಲ್ಲ. ವಾಸ್ತವಿಕತೆ ಅಷ್ಟು ಅಲ್ಲಿ ಎಷ್ಟು ಆಗುತ್ತವೆ ಅಷ್ಟೇ ಆ ಕಾಯಿಗಳು. ಸಹೋದರ ಸಹೋದರಿ, ನಮ್ಮ ಜೀವನದಲ್ಲಿ ನಾವು ಏನಾಗಿದ್ದೇವೆ ಅಂತ ತೋರ್ಪಡಿಸುವುದು ಬೇಡ. ಆ ಒಂದು ಹೃದಯದ ಒಂದು ಸರಳತೆ ನಮ್ಮಲ್ಲಿ ಇರಲಿ. ಯಾರು ನಾವು ಕೊಂಚ ದುಡುಕುವುದು ಬೇಡ, ಅಥವಾ ಯಾವ ರೀತಿಯಲ್ಲಿ ನಾವು ಅಹಂಕಾರಕ್ಕೆ ಒಳಗಾಗುವುದು ಬೇಡ. ವಾಸ್ತವಿಕತೆ ಏನಂತ ತಿಳಿದುಕೊಳ್ಳೋಣ. ನಾವು ಎಷ್ಟರವರು ಅಂತ ತಿಳಿದುಕೊಳ್ಳೋಣ. ನಮ್ಮ ವ್ಯಕ್ತಿತ್ವ ಎಂತ ಅಂತ ತಿಳಿದುಕೊಳ್ಳೋಣ. ನನ್ನ ಶಕ್ತಿ ಎಷ್ಟಂತ ಒಪ್ಪಿಕೊಳ್ಳೋಣ. ಅದಕ್ಕೆ ತಕ್ಕಂತೆ ನಾವು ಆ ವ್ಯಕ್ತಿತ್ವಕ್ಕೆ ಅದಕ್ಕಾಗಿ ಸರಿಯಾಗಿ ನಡೆದುಕೊಂಡ್ರೆ ನಾವು ನಮ್ಮ ಶ್ರೇಷ್ಠತೆ. ಇದೇ ದೇವರಲ್ಲಿ ಪ್ರಾರ್ಥಿಸೋಣ. ಸಹೋದರ ಸಹೋದರರೇ, ವಿನಮ್ರತೆ, ಸರಳತೆ, ಪ್ರಾಮಾಣಿಕತೆ ನಮಗೆ ಬಹಳ ಮುಖ್ಯ. ಸ್ವಾಮಿ ಯೇಸುವೆ, ನಿಮ್ಮ ಜೀವನದಲ್ಲಿ ಯಾವತ್ತೂ ನೀವು ಲೌಕಿಕ ಆಮಿಷಗಳಿಗೆ ಒಳಗಾಗಲಿಲ್ಲ. ಅನೇಕ ಬಾರಿ ನಿಮಗೆ ತಪ್ಪುಗಳನ್ನು ಮಾಡಿದ ಸಂದರ್ಭ ಬಂದಾಗ ನೀವು ಪ್ರತಿಯೊಂದು ಸಲ ಒಳ್ಳೆಯ ವ್ಯಕ್ತಿಗಳನ್ನು ಆರಿಸಿಕೊಂಡು ಆ ವ್ಯಕ್ತಿಗಳನ್ನೇ ನಿಮ್ಮ ಜೀವನವನ್ನು ಹಂಚಿಕೊಂಡು ತಮ್ಮ ಜೀವನದ ಆ ಸತ್ಯಗಳನ್ನು ಒಂದೊಂದೇ ಆಗಿ ಅವರಿಗೆ ತಿಳಿಯಪಡಿಸ್ತಿದ್ದೀರಿ. ಅಂತಹ ಒಂದು ರೀತಿಯ ಶ್ರೇಷ್ಠತನವನ್ನು ಮನುಷ್ಯನಲ್ಲಿ ಕಂಡುಕೊಂಡಂಥ ಸ್ವಾಮಿ ಯೇಸುವೆ, ನಮ್ಮ ಜೀವನದಲ್ಲಿ ನಾವು ಎಂಥವರು ಎಂದು ನಾವೆಲ್ಲ ತಿಳಿದುಕೊಂಡು ಅದಕ್ಕೆ ಒಂದು ಕಪಟ ರೀತಿಯಲ್ಲಿ ವರ್ತಿಸದೆ, ನಮ್ಮ ಜೀವನದಲ್ಲಿ ದಾಂಭಿಕತನ ತೋರಿಸದೆ, ನಾವೆಲ್ಲರೂ ಪ್ರಾಮಾಣಿಕವಾಗಿ ಸರಳ ವ್ಯಕ್ತಿಗಳಾಗಿ ನಮ್ಮ ಮಟ್ಟಕ್ಕೆ ತಕ್ಕಂತೆ ನಮ್ಮ ಜೀವನದ ಆ ವ್ಯವಸ್ಥೆಗೆ ಅನುಗುಣವಾಗಿ ಜೀವಿಸಲು ಆ ಶಕ್ತಿಯನ್ನು ನಮಗೆ ಒದಗಿಸಿಕೊಡಿ, ನಮಗೆ ದಯಪಾಲಿಸಿ ನಾವು ನಿಮ್ಮನ್ನು ಬೇಡುತ್ತೇವೆ ಈ ಕರ್ತ ಯೇಸು ಕ್ರಿಸ್ತರಲ್ಲಿ. ಆಮೆನ್.